50 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಹಾಗೂ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲ ಅಧಿಕಾರ ಅನುಭವಿಸಿದ ಗುಲಾಂ ನಬಿ ಆಜಾದ್ ರವರು ಪಕ್ಷಕ್ಕೆ ಶಕ್ತಿ ತುಂಬುವ ಕಾಲದಲ್ಲಿ ಉಪಕಾರ ಸ್ಮರಣೆ ಮರೆತಿರುವುದು ಖಂಡನೀಯ. ದೇಶ ಕಷ್ಟಕಾಲದಲ್ಲಿರುವಾಗ ದೇಶವನ್ನು ಒಗ್ಗೂಡಿಸಿ ದೇಶದಲ್ಲಿ ಐಕ್ಯತೆ, ಸಮಗ್ರತೆ, ಶಾಂತಿ ತರಲು ನಾವೆಲ್ಲರೂ ಹೋರಾಟ ಮಾಡುವಾಗ ಅವರು ತಮ್ಮ ಜವಾಬ್ದಾರಿಯಿಂದ ಹಿಂದೆ ಸರಿದಿದ್ದಾರೆ. ಆ ಮೂಲಕ ಹೆತ್ತ ತಾಯಿಗೆ ದ್ರೋಹ ಬಗೆದಿದ್ದಾರೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿ ನಡೆಸಿದ್ದಾರೆ. He resigned. We all begged, we all requested him to take up the responsibility. ಈ ದೇಶವನ್ನ ಕಷ್ಟಕಾಲದಲ್ಲಿರುವಾಗ ನಾವು ಯುವಕರಿಗೆ ಮಾರ್ಗದರ್ಶನ ಆಗಬೇಕು. ಸೋನಿಯಾ ಗಾಂಧಿ ಅವರು ನಮಗೆ ಜೈಪುರದಲ್ಲಿ ಅವ್ರನ್ನ ಕುಂಡಿಸ್ಕೊಂಡು ನಮಗೆಲ್ಲ ಏನು ದೀಕ್ಷೆ ಇಟ್ಟು ಮಾರ್ಗದರ್ಶನ ಕೊಟ್ಟಿದ್ರು ಅಂತಂದ್ರೆ, ನಮ್ಗೆ ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ಕೊಟ್ಟಿದೆ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕೊಡುವಂತ ಕಾಲ ಬಂದಿದೆ ಅನ್ನೋದು ಕೂಡ ಅವರು ಹೇಳಿದ್ರು. ಅಂತ ಸಂದರ್ಭದಲ್ಲಿ ಇಂಥ ತೀರ್ಮಾನ ಶೋಚನೀಯವಾಗಿದ್ದು ನಾನು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು, ಚೀಫ್ ಮಿನಿಸ್ಟರ್ ಆಗಿರ್ಕೊಂಡು ಸುಮಾರು 20 ವರ್ಷಕ್ಕೂ ಹೆಚ್ಚಿನ ಕಾಲ ಮಂತ್ರಿಯಾಗಿ ಕೆಲಸ ಮಾಡಿ 30 ವರ್ಷಗಳ ಕಾಲ ರಾಜ್ಯಸಭೆ, ಲೋಕಸಭೆ ಸದಸ್ಯರಾಗಿರ್ತಾರೆ. ಇವತ್ತು ಇಂಥ ಒಂದು ತೀರ್ಮಾನ ಮಾಡಿದ್ದು, ಇದಕ್ಕೆ ಏನು ಹೆಸರು ಇಡಬೇಕು ನೀವೇ ಮಾಧ್ಯಮದವರು ಸೃಷ್ಟಿ ಮಾಡಿದ್ರೆ ಬಹಳ ಉತ್ತಮ. ತಾಯಿಗೆ ದ್ರೋಹ ಮಾಡಿ, ಎತ್ತ ತಾಯಿ, ಜನ್ಮ ಕೊಟ್ಟಂತ ತಾಯಿಗೆ ಯಾವ್ದಾದ್ರು ಒಂದು ಕಾರಣ ಇದ್ದಿದ್ರೆ ಇದನ್ನ ಒಪ್ಪೋದಾಗಿದೆ.